ವಿಧಾನ ಪರಿಷತ್ ಸದಸ್ಯ ಎಸ್.ಎಲ್. ಭೋಜೇಗೌಡ ಚಿಕ್ಕಮಗಳೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ಏಕಾಂಗಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಜಿಲ್ಲಾಡಳಿತ, ಜಿಲ್ಲಾ ಮಂತ್ರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದಂಥವರು 39 ತಾಲೂಕು 6 ಜಿಲ್ಲೆಯಲ್ಲಿ ನನ್ನ ಪ್ರೋಟೋಕಾಲ್ ಇದೆ, ಸಭೆಗಳಿಗೆ ನನ್ನನ್ನು ಕರೆಯದೆ ಬೇಕಾಬಿಟ್ಟಿ ಸಭೆಯನ್ನು ನಡೆಸ್ತಾ ಇದ್ದಾರೆ. ಸಭೆ ಬಿಜೆಪಿ ಪ್ರತಿನಿಧಿಗಳಿಗಷ್ಟೇ ಸೀಮಿತವಾ ಎಂದು ಅವರು ಪ್ರಶ್ನೆ ಮಾಡಿರುವಂಥದ್ದು. ನಿಮ್ಮ ಸಾಧನೆ ಏನು? ಬಂದ ಪುಟ್ಟ ಹೋದ ಪುಟ್ಟ ಕತೆ ಅಷ್ಟೇ. ಭೋಜೇಗೌಡರಿಗೆ ಬೆಲೆ ಕೊಡಬೇಡಿ, ಹುದ್ದೆಗೆ ಕೊಡಿ, ಸಾಯೋವರೆಗೂ ಅಧಿಕಾರದಲ್ಲಿ ಇರುತ್ತೀರಾ, ನಾನು ನೋಡ್ತೀನಿ, ನಾನು ಇಲ್ಲಿಂದ ಎದ್ದು ಹೋಗಲ್ಲ, ನನ್ನನ್ನು ಅರೆಸ್ಟ್ ಮಾಡಿ ಎಂದು ಆಕ್ರೋಶಭರಿತರಾಗಿ ಧರಣಿಯನ್ನು ನಡೆಸಿದ್ದಾರೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ, ನೆನಪಿರ್ಲಿ. ಜಿಲ್ಲಾ ಮಂತ್ರಿಗೆ ಕಣ್ತರ್ ನೋಡ್ಬೇಕಂತ ಹೇಳಿದ್ರೆ ಜಿಲ್ಲಾ ಮಂತ್ರಿ ಅಸಹಾಯಕ ಬರಬಾರ್ದಿಲ್ಲ. ನಿಮ್ಮ ಅಸಹಾಯಕತೆ ಇದೆ ಇಲ್ಲಿ ಜಿಲ್ಲಾ ಮಂತ್ರಿಗೆ. ಯು ಆರ್ ಅನ್ಫಿಟ್ ಟು ಬಿಕಮ್ ಎ ಜಿಲ್ಲಾ ಮಂತ್ರಿ, ಯು ಆರ್ ಅನ್ಫಿಟ್ ಟು ಬಿ ಎ ಮಿನಿಸ್ಟರ್. ದೋ ಯು ಆರ್ ಎಲೆಕ್ಟೆಡ್ 8 ಟೈಮ್ಸ್. ನಿಮಗೆ ರೆಸ್ಪೆಕ್ಟ್ ಇದೆ, ನಾನು ರೆಸ್ಪೆಕ್ಟ್ ಕೊಡ್ತೀನಿ. 8 ಸಾರಿ ಜನಪ್ರತಿನಿಧಿ ಆಗಿದ್ದೀರಿ ನೀವು. ನಿಮಗೆ ಗೊತ್ತಿರ್ಬೇಕು ಏನು ಅಡ್ಮಿನಿಸ್ಟ್ರೇಷನ್ ಅಂತ. ಏನ್ ತಿಳಿದಿರಿ ನಿಮ್ಮ ಮನಸ್ಸಲ್ಲಿ ನೀವು? ಎಲ್ಲ ಟೇಕ್ ಇಟ್ ಆಸ್ ಗ್ರಾಂಟೆಡ್ ಇಲ್ಲಿ. ಯಾಕೆ ನಾನು ಬಂದ್ರೆ ಇಲ್ಲಿ ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಇಲ್ಲ ಅಲ್ಲಿ ಕೇಳ್ತೀನಿ ಅಧಿಕಾರಿಗಳು ಎದುರಿ ಅಂತ. ನಾಚಿಕೆ ಆಗ್ಬೇಕು ನಿಮಗೆ. ಅಧಿಕಾರಿಗಳು ನಿಮ್ಮ ಎದುರಿಗೆ ಕೂತಾಡ್ತಾ ಇದ್ರಿ ನೀವು ಮೀಟಿಂಗ್ ಕರೆದು. ಇವತ್ತೆಲ್ಲ ಪತ್ರಿಕೆಯಲ್ಲಿದೆ.